ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಕ್ರೆಡೈ ವತಿಯಿಂದ ಕೋವಿಡ್ ಹಿನ್ನೆಲೆಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿದ್ದು, ಇಂದು ಶಾಸಕ ಡಾಕ್ಟರ್ ವೈ ಭರತ್ಶೆಟ್ಟಿಯವರ ನೇತೃತ್ವದಲ್ಲಿ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ಶೆಟ್ಟಿಯವರು ಮಾತನಾಡಿ, ಕೋವಿಡ್ ಹಿನ್ನೆಲೆಯಲ್ಲಿ ಕ್ರೆಡೈ ಸಂಸ್ಥೆಯವರು ಸಹಾಯ ಮಾಡುತ್ತಿದ್ದಾರೆ. ಕಳೆದ ಬಾರಿಯೂ ಬಹಳಷ್ಟು ಸಹಾಯವನ್ನ ಮಾಡಿದ್ದು, ಈ ಬಾರಿ ಆಕ್ಸಿಜನ್ ಯೂನಿಟ್ ಅನ್ನು ತಯಾರಿಸುವ ಘಟಕವನ್ನು ಸ್ಥಾಪಿಸಲು ನೆರವನ್ನ ನೀಡಿದ್ದಾರೆ. ಸುರತ್ಕಲ್ ಪ್ರೈಮರಿ ಆರೋಗ್ಯ ಕೇಂದ್ರ ಮತ್ತು ಕುಳಾಯಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ನೀಡಿದ್ದಾರೆ. ಕ್ರೆಡೈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕ್ರೆಡೆಯ ಕಡೆಯಿಂದ ಬಹಳಷ್ಟು ಕೆಲಸಗಳನ್ನ ಕೋವಿಡ್ ಸಮಸ್ಯೆಯಲ್ಲಿ ಕೊನೆಯ ಬಾರಿ ಹೋದ ವರ್ಷ ಸಹ ಕೋವಿಡ್ನ 1ನೇ ಅಲೆ ಬಂದಾಗ ಸಹ ಹಲವಾರು ರೀತಿಯಲ್ಲಿ ನಮಗೆಲ್ಲರೂ ಸಹ ಸಹಾಯ ಮಾಡಿದಂಥವ್ರು. ಈ ಸರಿ ಸಹ ಮುಂದೆ ಬಂದು ಆಕ್ಸಿಜನ್ ಯೂನಿಟ್ ಅನ್ನೇ ತಯಾರಿಸುವಂಥ ಒಂದು ಘಟಕವನ್ನು ಸ್ಥಾಪಿಸಲಿಕ್ಕೆ ನಿನ್ನೆ ಅದಕ್ಕೆ ಹಣವನ್ನು ಕೊಟ್ಟಿದ್ದಾರೆ, ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಸುರತ್ಕಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಮತ್ತು ಕುಳಾಯಿ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಸೇರಿ ಒಂದು ಸ್ಟೇಷನರಿ ಇಲ್ಲೇ ಸ್ಟೇಷನ್ ಆಗುವಂಥ ಒಂದು ಆಂಬ್ಯುಲೆನ್ಸ್ ಬೇಕಂತ ಅವ್ರ ಹತ್ರ ಮನವಿ ಇಟ್ಟಾಗ ಮೇಯರು ಮತ್ತು ಕಮಿಷನರ್ ಇಲ್ಲಿ ಬಂದಿದ್ದಾಗ ನಾವು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಆಂಬ್ಯುಲೆನ್ಸ್ ಬೇಕನ್ನೋದನ್ನು ಮನಗೊಂಡು ಅವ್ರ ಹತ್ರ ಹೇಳಿದಾಗ ಖಂಡಿತ ಕ್ರೆಡೆಯಿಂದ ಇಲ್ಲಿ ಒಂದು ಕೋವಿಡ್ ಸಮಸ್ಯೆ ಪರಿಹಾರ ಆಗೋ ತನಕ ನಾವು ಇಲ್ಲಿ ಒಂದು ಆಂಬ್ಯುಲೆನ್ಸನ್ನು ಇಲ್ಲಿ ಸ್ಟೇಷನ್ ಆಗಿ ಮಾಡ್ತೇವೆ, ಅದರ ಖರ್ಚು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕುಂಜೆತ್ತುಬೈಲು ಮತ್ತು ಶಕ್ತಿನಗರಕ್ಕೆ 2 PSCಗಳಿಗೆ ಸೇರಿ ಆನ್ ಕಾಲ್ ಅಂದರೆ ಅವರ ವಾರ್ ರೂಮಿನ ನಂಬರ್ಗೆ ಕಾಲ್ ಮಾಡಿದರೆ ಆನ್ ಕಾಲ್ ಆಗಿ ಅಲ್ಲಿಗೆ ಸಹ ಒಂದು ಆಂಬ್ಯುಲೆನ್ಸ್ನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಕ್ರೆಡೈ ಅಧ್ಯಕ್ಷ ಪುಷ್ಪರಾಜ್ ಜೈನ್, ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಕಾರ್ಪೊರೇಟರ್ ಶ್ವೇತಾ ಮತ್ತಿತರರು ಉಪಸ್ಥಿತರಿದ್ದರು. ಲೇಡಿ ಗೋಶನ್ ಹಾಸ್ಪಿಟ್ಲಿಗೆ ಈಗಾಗಲೇ 84 ಲಕ್ಷದ್ದು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅದೀಗ 2 ತಿಂಗಳಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅದೇ ರೀತಿ ಮಂಗಳೂರು ಕಡೆಯಿಂದ ಒಂದು ವಾರ್ ರೂಮನ್ನು ಮಂಗಳೂರಲ್ಲಿ ಮಾಡಿ ಅಲ್ಲಿ ಕೂಡ ಒಂದು 5 ಆಂಬ್ಯುಲೆನ್ಸ್ ಸೇವೆ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಿಟ್ಗಳನ್ನು ಕೊಡ್ತಾ ಇದ್ದೇವೆ, ಇನ್ಶೂರೆನ್ಸ್ ಕೊಡ್ತಾ ಇದ್ದೇವೆ, ಎಲ್ಲ ಕೆಲಸ ಆಗ್ತಾ ಇದೆ. ಅದರೊಟ್ಟಿಗೆ ನಮ್ಮ ಕ್ರಿಯಾಶೀಲ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಅವರು, ಹಾಗೆ ಮೇಯರ್ ಅವರು, ಹಾಗೆ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು, ಇಲ್ಲಿಯ ಕಾರ್ಪೊರೇಟರ್ಸ್ ಎಲ್ಲ ಒಂದು ಆಂಬ್ಯುಲೆನ್ಸ್ ಸುರತ್ಕಲ್ ಕೊಡಬೇಕಂತ ಹೇಳುವಂಥದ್ದು ಮನವಿಯನ್ನು ಮಾಡಿದ್ರು. ಅದಕ್ಕೆ ನಾವು ಸ್ಪಂದನೆ ಮಾಡಿ ಈಗಾಗಲೇ ಒಂದು ಉತ್ತರಕ್ಕೆ ಮತ್ತು ಒಂದು ದಕ್ಷಿಣಕ್ಕೆ ಕ್ಷೇತ್ರಕ್ಕೆ 2 ಆಂಬ್ಯುಲೆನ್ಸನ್ನು ಇಲ್ಲೇ ಇಡುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಕೆಲವು ನಮಗೆ ಡೈರೆಕ್ಟ್ ಬಂದ ಸೇವೆಯನ್ನೆಲ್ಲ ಅಲ್ಲಿಂದ ನಾವು ಮಂಗಳೂರು ನಮ್ಮದು ಕ್ರೆಡೈ ಕೋವಿಡ್ ಕೇರ್ ಸೆಂಟರಿಂದ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ.